ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಹಿಂದೂ ಜಾಗರಣ ವೇದಿಕೆಯಿಂದ ನಿನ್ನೆ ಪುತ್ತೂರಿನ ದರ್ಬೆ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಜಾಗರಣ ವೇದಿಕೆ ಮುಖಂಡ ಅಜಿತ್ ಮಡಿಕೇರಿ ಮಾತನಾಡಿ, ರಾಜ್ಯ ಸರ್ಕಾರ ಹಿಂದೂಗಳನ್ನ ದಮನಿಸುವ ಕಾರ್ಯದಲ್ಲಿ ನಿರತವಾಗಿದೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತ ಮುಖಂಡರ ಮನೆಗೆ ರಾತ್ರಿ ವೇಳೆ ನುಗ್ಗುತ್ತಿದೆ, ಫೋಟೋ ತೆಗೆದು ಕಿರುಕುಳ ನೀಡುತ್ತಿದೆ. ಸರ್ಕಾರ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಈ ಕಾರ್ಯ ಮಾಡುತ್ತಿದೆ ಎಂದು ಆಪಾದಿಸಿದರು. ಇಂಥ ಗೊಡ್ಡು ಬೆದರಿಕೆಗಳಿಗೆ ಹಿಂದೂ ಸಂಘಟನೆಗಳು ಹೆದರುವ ಪ್ರಶ್ನೆಯೇ ಇಲ್ಲ. ಸರ್ಕಾರ ಇಂಥ ಕೆಲಸವನ್ನ ಕೂಡಲೇ ನಿಲ್ಲಿಸಬೇಕು, ಇಲ್ಲದೆ ಹೋದಲ್ಲಿ ಪರಿಣಾಮ ಘೋರವಾಗಿರುತ್ತದೆ ಎಂದರು. ಹೋರಾಟ ಮಾಡುವವರು ಬಾಲ ಮುದುಡಿ ಕುಳಿತುಕೊಂಡಿದ್ದಾರೆ ಎಂದು ಶಾಸಕರೊಬ್ಬರು ಮಾಡಿದ ಆರೋಪಕ್ಕೆ ತಿರುಗೇಟು ನೀಡಿದ ಅವರು, ಇಂತಹ ಶಾಸಕರನ್ನ ಜಿಲ್ಲೆಯ ಜನ ಎಷ್ಟೋ ನೋಡಿ ಹಾಕಿದೆ. ಪೊಳ್ಳು ಬೆದರಿಕೆಗಳಿಗೆ ಹೆದರುವ ಮಕ್ಕಳು ನಾವಲ್ಲ. ಅಲ್ಪಸಂಖ್ಯಾತ ಗುಲಾಮರ ಓಲೈಕೆಗಾಗಿ ಈ ರೀತಿ ಮಾತನಾಡುತ್ತಿದ್ದಾರೆ. ಕಾಶ್ಮೀರದಲ್ಲಿ ಆದ ಘಟನೆಗಳು ನಾಳೆ ಜಿಲ್ಲೆಯಲ್ಲಿ ನಡೆದರೆ ಅವರ ಗುಲಾಮರು ಅವರ ಜೊತೆ ನಿಲ್ಲುವುದಿಲ್ಲ. ಆಗ ನಿಲ್ಲುವುದು ಇದೇ ಹಿಂದೂ ಸಂಘಟನೆಗಳು ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಯೋತ್ಪಾದನೆಗೆ ಬೆಂಬಲ ನೀಡುತ್ತಿದ್ದಾರೆ. ರಾಜ್ಯದ ಗೃಹ ಸಚಿವರಿಗೆ ಮುಸ್ಲಿಂ ಮುಖಂಡರು ಮೇಜು ತಟ್ಟಿ ಹೆದರಿಸಿದ್ದಾರೆ ಎಂದು ಆರೋಪಿಸಿದರು. ಇಲ್ಲಿಯ ಒಬ್ಬ ಶಾಸಕ ಹೇಳ್ತಾರೆ, ಹೊಸ ಕಮಿಷನರ್ ಬಂದಾಯಿತು, ಹೊಸ ಎಸ್ಪಿ ಬಂದಾಯಿತು, ಇನ್ನು ನಿಮ್ಮ ಆಟ ನಡೆಯೋದಿಲ್ಲ, ನಿಮ್ಮನ್ನ ಚಡ್ಡಿಯಲ್ಲಿ ನಿಲ್ಲಿಸ್ತೇವೆ, ಬಾಲ ಮುದುಡಿಕೊಂಡು ಕೂತಿದ್ದಾರೆ ಈಗ ಎಲ್ಲ ಅಂತ ಹೇಳಿ ಈ ಅಯೋಗ್ಯ ಎಂಎಲ್ಎಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನಂತ ಎಷ್ಟೋ ಅಯೋಗ್ಯರನ್ನ ನೋಡ್ಕೊಂಡು ಬಂದಿದೆ. ಆದ್ರೆ ಒಂದು ವಿಚಾರವನ್ನ ತಿಳ್ಕೊಳ್ಬೇಕು, ಯಾವುದೇ ಕಮಿಷನರ್ ಬಂದಿರಬಹುದು, ಯಾವುದೇ ಎಸ್ಪಿ ಬಂದಿರಬಹುದು, ನಾವು ಸಂವಿಧಾನಕ್ಕೆ ಗೌರವ ಕೊಡ್ತೇವೆ, ಕಾನೂನಿಗೆ ಗೌರವ ಕೊಡ್ತೇವೆ. ಹಾಗಾಗಿ ನಿನ್ನಂತ ಅಯೋಗ್ಯ ಇವತ್ತು ಇಸ್ಲಾಮೀಕರಣದ ತುಷ್ಟಿಗೋಸ್ಕರವಾಗಿ, ಇವತ್ತು ಮುಸಲ್ಮಾನರ ಓಟಿಗೋಸ್ಕರವಾಗಿ ಇವತ್ತು ಸರಿಯತ್ತನ್ನ ಇವತ್ತು ಬೆಂಬಲಿಸೋದಿಲ್ಲ. ನಾವು ಯಾವತ್ತಿದ್ರೂ ಸಂವಿಧಾನ ಕಾನೂನಿನ ಪರವಾಗಿದ್ದೇವೆ. ಹಾಗಾಗಿ ನಮಗೆ ಯಾವ ಭಯವೂ ಕೂಡ ಇಲ್ಲ. ಒಂದು ವಿಚಾರವನ್ನ ತಿಳ್ಕೊಳ್ಬೇಕು, ಇಲ್ಲಿಯ ಶಾಸಕ ಇಂಥ ಲಾಠಿ ಏಟು, ಇಂಥ ಬೂಟು, ಇಂಥ ಕೇಸು, ಕೋರ್ಟು, ಕಚೇರಿ, ಜೈಲು ಇದನ್ನೆಲ್ಲವನ್ನ ನಾವು ಅನುಭವಿಸಿ ಇವತ್ತು ಬಂದಿರತಕ್ಕಂಥದ್ದು. ನಿಮ್ಮ ಈ ಪೊಳ್ಳು ಬೆದರಿಕೆಗಳಿಗೆ ಹೆದರುವಂತ ಮಕ್ಕಳು ನಾವಲ್ಲ ಅನ್ನುವುದನ್ನ ಮತ್ತೊಮ್ಮೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ.